ಕೃತ್ಯವನ್ನು ಮಾಡಿ ಶಾಪವನ್ನು ಪಡ್ಕೊಂಡು ಪರಿಹಾರ ಮಾಡಿದ. ಹಾಗಾದ್ರೆ ಶಾಪ ಬರ್ತದೆ ಅಂತ ಗೊತ್ತಿದ್ದು ದೇವೇಂದ್ರ ಮಾಡಿದ್ಯಾಕೆ ಅಂತ ಕೇಳಲಿಕ್ಕಿಲ್ಲ. ಯಾಕೆ ಅದು ಲೋಕದ ಒಳ್ಳೆಯದಕ್ಕಾಗಿ ಅಷ್ಟನ್ನು ಮಾಡಿ ಗೊತ್ತಿತ್ತು ಶಾಪ ಬರ್ತದೆ. ಹೌದಪ್ಪ, ಪರಿಹಾರೋಪಾಯವನ್ನು ಕಂಡುಕೊಂಡು ಮಾಡಿದ್ದು. ಈಗ ನಾನು ಕಂಡುಕೊಳ್ಳಿಲ್ಲ, ಪರಿಹಾರ ಮಾಡೋಣ ಅಂದದ್ದು. ದೇವತೆಗಳಿಗೆ ಏನಾದರೂ ಕೋಪ ಬಂತು ಅಂತಾದ್ರೆ ಪ್ರಾಯಶ್ಚಿತ್ತ ಕರ್ಮದ ಮೂಲಕವಾಗಿ ಪರಿಹಾರವನ್ನು ಮಾಡಿಕೊಳ್ಳೋಣ. ಆದ್ರಿಂದಲೇ ನೀನು ಒದಗಿ ಬಾ. ನೀನು ಅದೆಲ್ಲ ದೇವತೆಗಳನ್ನು ಹೇಳುವುದಲ್ಲ, ಬೇರೆ ಎಂಥದ್ದೋ ಕಾರಣ ಉಂಟು ನಿನಗೆ. ಏನಿಲ್ಲ, ಆಗುದಿಲ್ಲ ಅಂತ ಹೇಳುದು ಅಷ್ಟೇ. ನಾನು ಈ ಸಂದರ್ಭದಲ್ಲಿ ಈ ಸಮಯದಲ್ಲಿ ಆಗುದಿಲ್ಲ. ಅದಕ್ಕಿಂತ ಸಮಯ ಸಂದರ್ಭ ಸ್ವಲ್ಪ ಹೊತ್ತು ಕಾಯಿರಿ ನೀವು. ಈಗ ಕತ್ತಲೆ ಆಗುದಿಲ್ವಾ? ಸ್ವಲ್ಪ ಹೊತ್ತು ಕಾಯ್ಬೇಕು. ಹೌದು, ಅದಾಗುದಿಲ್ಲ. ಸ್ವಲ್ಪ ಹೊತ್ತು ಕಾಯ್ಲಿಕ್ಕೆ ಆಗುದಿಲ್ಲ. ನೀನು ಅವರನ್ನು ಮಲಗಿಸಿ ಬಾ ಬೇಗ. ಯಾರನ್ನು? ಅಪ್ಪ ಅಮ್ಮನನ್ನು. ಒಳಗಡೆ ಇದ್ದಾರ? ಹೌದೌದು. ಅದಾಗುದಿಲ್ಲ ನಿನಗೆ? ಅದಾಗುದಿಲ್ಲ. ಅದಾಗ್ಲಿಕ್ಕಿಲ್ಲ. ಇಲ್ಲಿ ಬಾ. ನಾನು ಕೇಳಿದ್ದು ನಿನ್ನಲ್ಲಿ, ನನಗೆ ಈಗಲೇ ನನ್ನ ದೇಹಕ್ಕೆ ಉಂಟಾದಂತಹ ತಾಪ ಏನಿದೆಯೋ ಅದನ್ನು ನನ್ನ ಕ್ಷೇತ್ರವಾದಂತಹ ನೀನು ಅದನ್ನು ಪರಿಹರಿಸುವ ಮೂಲಕವಾಗಿ ನನ್ನನ್ನು ತೃಪ್ತಿಗೊಳಿಸಬೇಕು. ತೃಪ್ತಿಗೊಳಿಸುವ ಗಂಡನ ಮನದ ಇಚ್ಛೆಯನ್ನು ಪೂರೈಸುವ ಮೂಲಕವಾಗಿ ಗಂಡನನ್ನು ತನ್ನೊಳಗೇ ಉಳಿಸಿಕೊಳ್ಳಬೇಕಾದ್ದು ಹೆಂಡತಿಗೆ ಧರ್ಮ. ಹೌದು ಅಲ್ಲ? ಅಲ್ಲದೆ ಹೋದ್ರೆ ಅಧರ್ಮ ಅಂತ ಅಧರ್ಮ ಆಗ್ತದೆ. ಕಳೆದು ಹೋದ್ರೆ ಆಮೇಲೆ ಕಷ್ಟ ಆಗ್ತದೆ. ಯಾರಿಗೆ ನಷ್ಟ? ನನಗೆ ಕಷ್ಟ ಆಗ್ತದೆ. ನೀನೇನು ಕೊಡ್ತೀಯಲ್ವೋ? ಆಗುದಿಲ್ಲ. ನೀವು ಬೇಸರ ಮಾಡಿಕೊಳ್ಬೇಡಿ, ಸ್ವಲ್ಪ ಹೊತ್ತಲ್ಲ, ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ. ನನಗೆ ಬೇಸರ ಏನಿಲ್ಲ. ಈಗ ಇನ್ನು ನನಗೆ ಬೇಸರ ಇಲ್ಲ. ಇನ್ನಿದು ಆಗುದಿಲ್ಲಲ್ಲ, ಆಗುದಿಲ್ವಲ್ಲ? ಅಷ್ಟು ಹೊತ್ತು ಎಷ್ಟು ಹೊತ್ತಿಗೆ ಉಂಟು ಅದನ್ನೆಲ್ಲ ಓದಿ ಸಮಯವನ್ನು ಕಳೆದ್ರೆ ಆಯ್ತು. ಎಲ್ಲ ನನಗೆ ಆ ಹೊತ್ತಿಗೆ ಏನು ಓದುವ ಮನಸ್ಸಿಲ್ಲ. ಬೇರೆ ಒಂದು ಹೊತ್ತಿಗೆ ಓದುವುದಕ್ಕುಂಟು ನನಗೆ. ಅದನ್ನು ನನಗೆ ಕೊಡ್ತೀಯ ಇಲ್ವೋ ಹೇಳು. ಅದಾಗಿಲ್ಲ ನನಗೆ. ನಾನು ಮನೆಯಲ್ಲಿ ಸಿಗದಿದ್ರೆ ಬೇರೆ ಎಲ್ಲಾದ್ರೂ ಸಿಕ್ಕಲು ನೋಡ್ತೇನೆ. ಅಲ್ಲ, ಮನೆಯಲ್ಲಿ ಇರುವಂತಹ ಪುಸ್ತಕವೇ ನನಗೆ ತೆರೆದು ಸಿಗುವುದಿಲ್ಲ ಅಂತ ಆದ್ರೆ ಊರಿನಲ್ಲಿ ಎಲ್ಲಿ ಉಂಟು? ಹಾಗೀತಾ? ಅತ್ತೆ ಮಾವಂದಿಯರು ಭವನದಲ್ಲಿ ಸುತ್ತುತ್ತಿರಲಿ ಇದರದಿ. ಅತ್ತೆ ಮಾವಂದಿಯರು ಭವನದಲ್ಲಿ ಸುತ್ತುತ್ತಿರಲಿ ಇದರದಿ. ಹಗಲಿನ ಹೊತ್ತಿನಲ್ಲಿ ಒಳಗೂಡೆ ಮನ ನಾಡುತ್ತಲಿಹುದು. ದಾರಿ ಇದಕ್ಕೇನೆಂದು ಯೋಚಿಸಿ ನೀರಾಗೆಂದಳು ತರಳು ಮುಂದಕ್ಕೆ. ನೀರ ತರಲು ಜಲಾಶಯಕ್ಕೆ ನಾ ಸಾರಿ ಬಹನು. ಈಗ ಮನಸ್ಸು ಇಲ್ಲದೆ ನಾನು ಆಗುದಿಲ್ಲ ಅಂತ ಹೇಳಿದ್ದಲ್ಲ, ನನಗೆ ಕೂಡ ಮನಸ್ಸಿತ್ತು ನನ್ನನ್ನು ಸ್ವಲ್ಪ ಆಟ ಆಡಿಸುವಂತಲ್ಲ. ಹಾಗಲ್ಲ. ಮತ್ತೆ ನಮ್ಮ ಮನೆಯಲ್ಲಿ ನಾವು ಇರುವರೇ ಇರುವುದು. ಅಲ್ಲ, ಮತ್ತೆ ನನ್ನ ಅಪ್ಪ ಅಮ್ಮ ಇದ್ದಾರೆ, ಮಾವ ಅತ್ತೆಯರು ಇದ್ದಾರೆ. ಅತ್ತೆ ಮಾವಂದಿಯರು ನಿನಗೆ ಏನು ಇದ್ದ ಮಾಡಲಿಲ್ಲ? ಇದ್ದೆ. ಈ ಮನೆಯಲ್ಲಿ ಏನೆಲ್ಲ ಆಗ್ತದೆ, ಏನೆಲ್ಲ ಕಾರ್ಯ ನಡೀತದೆ ಎಲ್ಲವನ್ನು ಕಿವಿ ಕೊಟ್ಟು ಕೇಳ್ತಾರೆ. ಅವರು ಸುತ್ತುತ್ತಾ ಇದ್ದಾರೆ ಅಲ್ಲೆಲ್ಲ. ಈ ಮನೆಯಲ್ಲಿ ಎಲ್ಲ ಸುತ್ತಾಡ್ತಾ ಅತ್ತೆ ಮಾವಂದಿರು ಭವನಗಳು ಸುತ್ತುತ್ತಲಿಹರು ನಡು ಹೊತ್ತಿನೊಳಿದು. ಮಾವನಿಗೆ ಕಿವಿ ಕೇಳದಿದ್ರು ಅತ್ತೆಗೆ ಕಣ್ಣು ಕಾಣ್ತದೆ. ಒಬ್ಬರಿಗೆ ಕಣ್ಣು ಕಾಣ್ತದೆ, ಒಬ್ಬರಿಗೆ ಕಿವಿ ಕೇಳ್ತದೆ. ಹಾಗೆ ಇಲ್ಲಿ ಏನೆಲ್ಲ ನಡೀತದೆ ಈ ಕಣ್ಣಿನ ಸಂದೇಶ ಆ ಕಿವಿಗೆ ಹೋಗ್ತದೆ, ಆ ಕಿವಿಯ ಸಂದೇಶ ಈ ಕಣ್ಣಿಗೆ ಬರ್ತದೆ. ಅಷ್ಟು ಮಾತ್ರ. ಎಷ್ಟು ಹೊತ್ತಿಗೂ ಕರೆಯುದು ನನ್ನೇ. ಅಂದ್ರೆ ಲೇಖ ಎಲ್ಲಿದ್ದೀಯೇ? ಬಿಸಿ ನೀರು ಕೊಡು, ಒತ್ತು ಕಾಲು ಹೊತ್ತು, ಗಾಳಿ ಹಾಕು, ಕೈ ಹೊತ್ತು ಗಾಳಿ ಹಾಕು ಕರೀತಾ ಇರ್ತಾರೆ. ಒಂದು ವೇಳೆ ನಾವಿಲ್ಲಿ ಈ ಸ್ಥಿತಿಯಲ್ಲಿದ್ರೆ ಅಲ್ಲಿವರು ಕರೆದ್ರೆ ಅಯ್ಯೋ ಅದೆಲ್ಲ ನಿನಗೆ ಬಿಟ್ಟದ್ದು, ನನಗೆ ಗೊತ್ತಿಲ್ಲ. ನನಗೆ ನೀವು ಬೇಕೀಗ. ಆಗುದಿಲ್ಲ ಅಂತ ನಾನು. ಆಗುವುದಿಲ್ಲ ಅಂದ್ರೆ ಆಗದು. ನಾನು ಹೇಳಿ ಆಗಿದೆ. ನಾನು ಬಯಸಿದಂತ ನನ್ನ ಬಳೆ ನನಗೆ ಸಿಗಲಿಲ್ಲ ಅಂತ ಆದ್ರೆ ನನಗೆ ಈ ಭಾವನೆಯನ್ನು ಹತ್ತಿಕೊಳ್ಳುವುದಕ್ಕಾಗುವುದಿಲ್ಲ. ಮತ್ತೆ ನಾನೆಲ್ಲ ಆದ್ರೂ ತಪ್ಪಿದೆ ಅಂತಾರೆ ಅದಕ್ಕೆ ಹೊಣೆ ನೀನಾಗುತ್ತೆ. ನೀವೀಗ ಎಲ್ಲಿಗೆ ಹೊರಟದ್ದು? ನನ್ನ ಬಯಕೆಯನ್ನು ಪೂರೈಸಿಕೊಳ್ಳುವುದಕ್ಕೆ ಹೊರಟದ್ದೇನು? ನೀನು ಬೇಡ ಅಂದ್ರೆ ಮತ್ತೇನು ಮಾಡೋಣ? ನೀವೇ ಕೊಡ್ತಿದ್ರೆ ಮತ್ತೆ ಹೊರಡ್ತೇನೆ ನಾನು. ಬೇಡ, ನೀವು ಹೇಳಿದ ಹಾಗೆ ಕೇಳ್ತೇನೆ. ಆದ್ರೆ ಒಂದು ಕೆಲಸ ನೀವು ಮಾಡುವುದು. ನಿಮ್ಮಿಂದ ಒಂದು ಕೆಲಸ ಆಗ್ಬೇಕು. ಎಂತ ಮಾಡುವುದ ನಿಮಗೆ? ಹೇಳದೆ ಎಂತದ್ದೇ? ಬೇರೇನಿಲ್ಲ. ಏನಿಲ್ಲ ಇದ್ರೆ ಹೇಳಲಿಕ್ಕೆ. ಏನೇ ಕಾರ್ಯ ಆಗುದಿದ್ರು ಈ ಮನೆಯಲ್ಲಿ ಅಲ್ಲ, ಮನೆಯಲ್ಲಿ ಆಗುದು. ಮನೆಯಿಂದ ಹೊರಗಡೆ ಅತ್ತೆ ಮಾವಂದಿರು ಭವನದಲ್ಲಿ ಸುತ್ತದಲ್ಲಿ ಅಂತ ನಡು ಹೊತ್ತಿನಲ್ಲಿ ಆಗುವುದಿಲ್ಲ. ಈ ಸಮಯದಲ್ಲಿ ಆಗುದಿಲ್ಲ. ಮತ್ತೆ ಅದಕ್ಕೆ ನೀವು ಒಂದು ಕೆಲಸ ಮಾಡ್ಬೇಕು. ಏನ್ ಮಾಡ್ಬೇಕು? ಈಗ ನೇರವಾಗಿ ನದಿ ಬದಿಗೆ ಹೋಗ್ಬೇಕು. ಈಗ ನನ್ನ ನದಿ ಬದಿಗೆ ಕಳಿಸುವ ಲೆಕ್ಕಾಚಾರದೇನ? ಹೌದು. ಅಲ್ಲ, ನೀನು ಇಲ್ಲಿ ಸುಮ್ಮನೆ ಇರ್ಬೋದಲ್ಲ. ಏನು ನದಿಯಲ್ಲಿ ಮುಳುಗು ಹಾಕಿದ್ರೆ ನನಗೆ ಸಮಾಧಾನ ಆಗ್ತದೆ? ಹಾಗಲ್ಲ. ಮತ್ತೆ ನೀವು ಸ್ನಾನಕ್ಕೆ ಅಂತ ನದಿ ಬದಿಗೆ ಹೋದ್ರೆ ಆಯ್ತು. ಹೊತ್ತಿಗೆ ಮಧ್ಯಾಹ್ನ ಹೊತ್ತಲ್ಲಿ. ಹೌದು. ಸ್ನಾನಕ್ಕೆ ಅಂತ ಏನಾದ್ರೂ ಒಂದು ಕಾರಣ ಹೇಳಿ ನದಿ ಕೆರೆಗೆ ನಾನು ಹೋಗ್ಬೇಕು. ಅಲ್ಲಿಗೆ ಹೋದ್ರೆ ಆಯ್ತು. ಹೋದ್ರೆ ಇಲ್ಲಿ ಮಾವನನ್ನು ಮತ್ತು ಅತ್ತೆಯನ್ನು ಮೆಚ್ಚಿಸಿ ನೀರು ತರಲಿಕ್ಕೆ ಅಂತ ನಾನು ಬರ್ತೇನೆ. ಇದಾದ್ರೆ ಒಳ್ಳೆ ವಿಷಯ. ಇದು ವಿಷಯ ಅಲ್ಲಿ ಹೇಗೆ ಬೇಕು ಹಾಗೆ. ಅದು ನಮ್ಮ ಮತ್ತೆ ಆಗುದಿಲ್ಲ ಅಂತ ನಮ್ಮ ಕೃಷ್ಣವೇಣಿ ನದಿಯ ತೀರದಲ್ಲಿ ಆದ್ರೆ ಒಳ್ಳೆಯದು. ಈ ಪುಣ್ಯಾಶ್ರಮದಲ್ಲಿ ಮಾತ್ರ ಬೇಡ. ಮನೆಯೊಳಗೆ ದೇವತಾ
ವಾಸಸ್ಥಾನವಾದಂತಹ ಮನೆಯೊಳಗಿಂತಹ ಕರ್ಮಗಳು ಬೇಡ. ಆಗುತ್ತಿದ್ರು ಇದಕ್ಕಿಂತ ಈ ಪರಿಧಿಯಿಂದ ಹೊರತಾದಂತಹ ಸ್ಥಳ. ಅತ್ತೆ ಮಾವಂದಿರು ಮಲಗಿ ನಿದ್ದಿಸಿದ ಮೇಲೆ ನೀನೇನಾದ್ರೂ ಕಾರಣ ಹೇಳಿ ಬರುವುದು. ಅವರಲ್ಲಿ ಒಂದು ಕಾರಣ ಹೇಳಿ ಬರ್ತೇನೆ, ಬರ್ತೀಯಲ್ಲ? ಬೇಗ ಬರ್ತೇನೆ. ಕಾಯ್ತೇನೆ. ನನ್ನ ಮನದ ತುಡಿತ ಅಷ್ಟಿದೆ, ಮನ ಬೀಗಿದೆ. ತಡ ಮಾಡುದಿಲ್ಲ, ಈ ಕ್ಷಣದಲ್ಲಿ ಬರ್ತೇನೆ. ನೀವು ಹೋಗಿ ತಲುಪುವುದರ ಒಳಗೆ ನಾನು ಬರ್ತೇನೆ. ಬೇಗ ಬಾ. ಏನು ಸರಿ, ಬೇಗ ಬೇಗ ಹೋಗು. ನಾನು ಒಳಗಿದ್ದೇನೆ, ಅತ್ತೆ ಮಾವನನ್ನು ಬೇಗ ಸೇವೆ ಮಾಡಿ ಬಾ ಅಂತ. ಸರಿ, ಹೋಗಿ ನೀವು ಬರ್ತೀರಲ್ಲ ಅಲ್ಲಿಗೆ. ಅವರಲ್ಲಿ ಕೇಳಿದ ಕಾರಣ ಕೊಟ್ಟು ಬಾ, ಹಾಗೆ ಹೋಗ್ಬೇಡ. ಕಾರಣ ನಾನು ಕೊಡ್ತೇನೆ, ನೀವು ಬೇಗ ಬನ್ನಿ ಮಾತ್ರ. ತಂಬಿಗೆ ಹಿಡ್ಕೊಂಡು ಬಾ, ಆಯ್ತಾ? ನಿಮ್ಮ ನಿರೀಕ್ಷೆಯಲ್ಲಿ ಇರ್ತೇನೆ ನಾನು. ಆಯ್ತೆ. ಬೇರೆ ಎಲ್ಲಿಗೆ ಹೋಗ್ಬೇಡಿ, ನಿನ್ನ ನಿರೀಕ್ಷೆಯಲ್ಲಿ ನಾನೇ ಇರುವುದು. ಬೇರೆ ಎಲ್ಲಿಗೆ ಹೋಗ್ಬೇಡಿ. ನನ್ನ ನಿರೀಕ್ಷೆಯಲ್ಲಿ ಇರ್ತಾಳಂತೆ. ನೀನು ಬರ್ತೀಯ ಅಂತ ನಾನು ಕಾಯುದಂತೆ. ಬೇಗ ಬನ್ನಿ, ಎಲ್ಲಿದ್ದೇನೆ ನಾನು ಕಾದು ಕಾದು ಸೋತು ಸುಮ್ಮನಾಗುವ ಹಾಗೆ ಮಾಡಬೇಡ. ಅದಕ್ಕಿಂತ ಮೊದಲು ಬರ್ತೇನೆ. ಬೇಗ ಬಂದ್ಬಿಡು. ಒಳ್ಳೆ ಒಳ್ಳೆ ದಾರಿ ಅಂತೂ. ಅದಕ್ಕೆ ಹೇಳುವುದು ಧರ್ಮಭಕ್ತಿ ಅಂತ. ಇಲ್ಲಿಂತಹುದಾಗಿ ಕೂಡ ಮನಸ್ಸಿಂತವಳಿ ಪರಿಹರಿಸುವುದಕ್ಕೆ ದಾರಿ ಅವಳು ಹೇಳಿದಲ್ಲ, ಮತ್ತೆ ತಡೆ ಯಾಕೆ? ನೋಡು, ನಾನು ನದಿ ತೀರಕ್ಕೆ ಹೋಗ್ತೇನೆ. ನಿನ್ನ ಅಮ್ಮೆ ಮೂಜಿ ಕಾಸ್ತಾಯ ರಾಮಣ್ಣ ಗೌಡಿ ಚಕ್ಕುಲಿ ಕೊಡ್ತೆ ಬರ್ತಿ ಕತೆ ಪಂಚೆ ಕರೀನು ಮಾದಿರ ಕಲಿ ಕಂಡಿ ತುಳೈ ಪೂರಡೆ ಪೂರುಂದ ಪೂರಲೆ ಮಳಂಗಾನೆ ಪೂರುಂಡ ನಾಯಿ ಮೋನೆ ನಕ್ಕೊಂಡು ಕುಂತಳೆ ಓ ಕುಂತು ಏರೇ ನಾನು ಪೊಣ್ಣು ಮರಲೆಂದು ಅನ್ಕೊನೆ ಪೊಣ್ಣು ಮರ ಉಂಡಣ್ಣ ಯಾನ ಆಣತ್ತ నీకు వచ్చిందియా ఓ కాళిగొరపుజే ఎంక మోడిందు ఓ స్వామి నమస్కారం స్వామి ನಮಸ್ಕಾರ. ಗುರ್ತಾ ಇದೆಯಾ ಇಜ್ಜಪ್ಪ ಮತ್ತಡಿ ಮತ್ತಡಿಂದ ಇತ್ತಡಿ ನಮಗೆ ಮತ್ತಡಿ ಬಂಡಯಾನ ಓಹೋ ಮತ್ತಡಿ ಬಂಡಯಾನು ಬಾರಿ ಮಲ್ಲ ಕುತ್ತಡಿ ಅವೆಂಚ ಓಯ್ ಮಂಡೆ വെച്ചಣ್ಣ ಮೂಕು ಮುಟ್ಟ ಕಳಿ ಬರ್ತೇನೆ ಮಂಡೆ വെച്ചಂಡ ಕಳಿ ಬರ್ಪುನ್ನ ಅಂದೆ ಮಂಡೆ വെച്ച ಪೋಡತ್ತ ಎಂಕು ಮಜಕ್ಕೆ ಆತಜ್ಜಿ ಅಂದ ಚುಳ್ಳಳ ಆತಜ್ಜಿ ಅಂಚಾತು ಮಂಡೆ വെച്ചೋಟು ಕಳಿ ಬರ್ನೇನು ಓಹೋ ಎಂಕು ಮಾಂತ ಬರ್ಪುಣ ಎದ್ದೆಲ್ಲ ಬರ್ಪುಜೇರ ಊರುಟು ಪರ್ಪೆರ ಕೆಲವು ಜನ ಪಿರಾವದ ಭಾಗತೆ ಬತ್ತದು ಒಂಚೂರು ಬಗ್ಗಾತ ಪುಸ್ತಕ ಪೋಪೇರತ್ತ ಆಕಳು ಪರ್ಪುನತ್ತಿಗೆ ದೆತ್ತೊಣ್ಣೆಗೆ ಮಲ್ಲಾಕಳು ಎಂಕ್ಳು ಪಾಪದ ಆಕಳು ಕಾಳಿ ಪರ್ಪುನೆ ಪಾಪದ ಆಕಳು ಅಂದ ಓಯ್ ಪೊಣ್ಣಿಜ್ಜಿಂದತ್ತು ಎನ್ನ ಮಾಮೂನ ಮಗಳು ಹೊರತಿ ಉಳ್ಳಾಳು ಏರು ಕುಂತಾಳೆ ಎನ್ನ ಮಾಮೂಕು ಮುಂಕು ಮುಟ್ಟ ಕಳಿ ಬರ್ಪತ್ ಕೇಂಡೇನು ಓ ಮಾಮೂ ಯಾನತ್ತು ಮಾರೆ